ಬಲೆ ಬೇಗ ಮಸ್ತ್ ದಿನ ಆಡತ ಮುಜ್ಜಿನ ದಿನ ಆಡ ಲೈವ್ ಬರಂದೆ ಇದು ಎಂತ ಟೈಮ್ ತಿಕ್ಕೊಂಡು ಸೊ ಲೈವ್ಗೆ ಬತ್ತೆ ಮೋನೆ ಫುಲ್ ಪಿಂಪಲ್ಸ್. ಫಸ್ಟ್ ಬನ್ನಿ ಗೈಸ್, ಬಂದಿದ್ರೆ ಒಂದು ಹಾಯ್ ಅಂತ ಮೆಸೇಜ್ ಹಾಕಿ. ನನ್ನ ಅಮ್ಮನ ಸಾಂಗ್ ಕೇಳ್ತಾ ಇರ್ಬೋದು. ರಚ್ಚನ ಮಲಗಿಸ್ತಿದ್ದಾರೆ. ಅಮ್ಮನ ಹತ್ರ ಹೇಳಿದೆ ನಾನು ಲೈವಿಗೆ ಹೋಗಬೇಕಾ, ಮಂಗಳವಾರ ನೋಡ್ಕೊಳ್ತೀರಾ ಅಂತ. ಸೊ ಹಾಗಾಗಿ ಲೈವಿಗೆ ಬಂದೆ. ಕಪಲ್ಸ್ ಎಡಿಟಿಂಗ್, ಹಲೋ ಹೇಗಿದ್ದೀರಾ? 4 ಜನ ಜಾಯ್ನ್ ಆದರು. ಓಕೆ, ಶ್ರೇಯಾ ಎಸ್ ಹಲೋ ಹೇಗಿದ್ದೀರಾ? ಏನು ಸ್ಪೆಷಲ್ ಇವತ್ತು? ಹಾಯ್ ಅರ್ಚನಾ ಪರೀಕ್ಷಿತ್, ಶ್ವೇತ ಕಬಕ ಹಾಯ್, ನಾನು ಸೂಪರ್, ನೀವು ಹೇಗಿದ್ದೀರಾ? ಹಾಯ್ ವನಸ್ದಾದ ಕಜ್ಪು. ನಮ್ಮ ಮನೇಲಿ ನಿನ್ನೆ ಅಗೇಲಿತ್ತು, ಸೊ ಹಾಗಾಗಿ ಕೋಳಿ ಚಿಕನ್. ಮತ್ತು ಆರ್ ಹಲೋ, ಪ್ರದೀಪ್ ಹಲೋ ಹೇಗಿದ್ದೀರಾ? ನಂದಿನಿ ಪುಂಜಾರ ಕೋಡು ಹಲೋ ಹೇಗಿದ್ದೀರಾ ನಂದಿನಿ ಅವರೇ? ಶಾಂತ ಪ್ರವೀಣ್ ಮೂಲ್ಯ ಹಲೋ. ಏನಾದರೂ ಕ್ವೆಶನ್ ಕೇಳಲಿಕ್ಕಿದ್ರೆ ಕೇಳಿ. ಮತ್ತೆ ಅಂತ ಇವತ್ತು ನಾನು ವ್ಲಾಗ್ ಹಾಕಲಿಲ್ಲ, ಸೊ ಹಾಗಾಗಿ ಲೈವಿಗೆ ಬಂದೆ. ರೀಸನ್ ಏನಪ್ಪ ಅಂತ ಹೇಳಿದರೆ, ಒಂದು ಬರ್ಡೇ ಹೋಸ್ಟ್ ಇತ್ತು, ಸೊ ಹಾಗಾಗಿ ಹೋಗಿದ್ದೆ ಮಂಗಳೂರಲ್ಲಿ ಲೇಡಿ ಹಿಲ್ ಚರ್ಚ್ ಹಾಲಲ್ಲಿ. ಸೊ ಹಾಗಾಗಿ ನನಗೆ ವ್ಲಾಗ್ ನಾನು ಹೇಳಿದ್ದೆ ಅಲ್ವ, ಮೊಬೈಲ್ ಸರಿ ಇಲ್ಲ ಅಂತ, ಸ್ಟೋರೇಜ್ ಪ್ರಾಬ್ಲಮ್ಮು ಅದೆಲ್ಲ ಆಗಿ ವ್ಲಾಗ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಲೈವಿಗೆ ಬಂದೆ. ನಾಳೆ ಒಂದು ವ್ಲಾಗ್ ಉಂಟು ಆಲ್ರೆಡಿ, ಚುಬ್ಬೇಕ್ಕನ ಇದು ಉಂಟಲ್ವ ಮದುವೆದು ಗಿಫ್ಟ್ ಎಲ್ಲ ಸಿಕ್ಕಿದೆ ಅಲ್ವಾ, ಸೊ ಅದರ ಅನ್ಬಾಕ್ಸಿಂಗ್ ವಿಡಿಯೋ ನಾಳೆ ಹಾಕ್ತೇನೆ. ನನ್ನ ಫೇಸ್ ಕಾಣಿಸ್ತಲ್ವಾ? ಹೌದಾ? ಲಚ್ಚು ಮಲಗಿಸ್ತಿದ್ದಾರೆ. ಸಂಡೇ ಜಾಲಿಗ ಅದೇ ಬರ್ಡೇಗೆ ಹೋಗಿದ್ದೆ, ಸೊ ಅಲ್ಲೇ ಸ್ವಲ್ಪ ಜಾಲಿ ಆಯಿತು. ಹೋಸ್ಟಿಂಗ್ ಕೂಡ ಇತ್ತು. ಎಂಚ ಅಮ್ಮ ಬ್ರೋ ಬಾಲೆಪುರ ಸೂಪರ್. ನಮ್ಮ ಮಾತೆಲ್ಲ ಸೂಪರ್ ಉಲ್ಲ. ನಮ್ಮನ ಸಾಂಗ್ ಕೇಳ್ತಾ ಉಂಟಾ? ಲಚ್ಚನ ಮಲಗಿಸ್ತಿದ್ದಾರೆ ಜೋ ಅಂತ. ನನ್ನ ಫೇಸ್ ಕಾಣಿಸ್ತಾ ಇಲ್ವಾ? ಯಾರಾದರೂ ಹೇಳಿ. ಅವರಿಗೆ ನಂದಿನಿ ಪುಂಜಾರ ಕೋಡು ಅವರಿಗೆ ಫೇಸ್ ಕಾಣಿಸ್ತಿಲ್ಲ ಅಂತ ಹೇಳಿದರು. ನೋಡಿ 13 ಜನ ಇದ್ದೀರಾ, ಒಂದೇ ಒಂದು ಲೈಕ್ ಕೊಟ್ಟಿಲ್ಲ. ಲೈವ್ ಇಷ್ಟ ಆಗ್ತಿಲ್ವಾ? ತೋಜುಂಡು. ಓಕೆ ಕಾಣಿಸುತ್ತೆ. ಓಕೆ, ಕುಶ್ಮಿತ್ ಗಾಣಿಗ, ಅರ್ಚನಾ. ಓಕೆ, ಮೋಸ್ಟ್ಲಿ ನಿಮಗೆ ನೆಟ್ವರ್ಕ್ ಪ್ರಾಬ್ಲಮ್ ಅನಿಸುತ್ತೆ. ಬೇರೆ ಎಲ್ಲ ಕಾಣಿಸ್ತಾ ಉಂಟು ಅಂತ ಹೇಳಿದ್ರು. ಚೈತ್ರ ಕಾರ್ತಿಕ್. ಓಕೆ ಸರಿ. ಒಬ್ಬರು ಲೈಕ್ ಕೊಟ್ಟರು. ಕ್ವಶನ್ ಇದ್ದರೆ ಕೇಳಿ, ನಿಮ್ಗೆ ಏನಾದರೂ ಪ್ರಶ್ನೆಗೆ ಉತ್ತರ ಬೇಕು ಅಂತ ಇದ್ದರೆ ಕೇಳಿ. ಮತ್ತು ಇವತ್ತು ಸ್ಪೆಷಲ್ ಅದೇ, ಒಂದು ಬರ್ಡೇ ಇತ್ತು, ಬರ್ಡೇ ಹೋಸ್ಟಿಗೆ ಹೋಗಿದ್ದೆ. ಅದು ನನ್ನ ಅಪ್ಪನ ತಂಗಿಯ ಮಗನ 10ನೇ ವರ್ಷದ ಬರ್ಡೇ, ಸೊ ಹಾಗಾಗಿ ಹೋಗಿದ್ದೆ. ಮತ್ತು ಒಂದು 2-3 ಹೋಸ್ಟ್ ನೆಕ್ಸ್ಟ್ ಮಂತಲ್ಲಿ ಬುಕ್ ಆಗಿದೆ, ಮಾರ್ಚಲ್ಲಿ. ನಿಮ್ಮದು ಕೂಡ ಏನಾದರೂ ಪ್ರೋಗ್ರಾಮ್ ಇದ್ದರೆ ಹೇಳಿ. ಖಂಡಿತ ಹೋಸ್ಟ್ ಮಾಡುವ. ಮತ್ತೆ ಇವತ್ತೊಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಅಷ್ಟೇ, ಬೇರೆ ಎಂಥ ದೊಡ್ಡ ಸ್ಪೆಷಲ್ ಏನಿಲ್ಲ, ಅಷ್ಟೇ. ನೀವು ತುಳು ಚಾನಲಲ್ಲಿ ಲೈವ್ಗೆ ಬನ್ನಿ, ಖಂಡಿತ ಬರ್ತೇನೆ. ಬೇಕಾದರೆ ತುಳುವಲ್ಲಿ ಮಾತಾಡ್ತೇನೆ. ಜೀವಿತ ಮೊನ್ನೆ ಹೋಗಿದ್ದಾರೆ. ಹಾಯ್ ಎಂಜಲ್ ಸೂಪರ್. ನೀವು ಹೇಗಿದ್ದೀರಾ? ಜಯ ಅಶೋಕ್. ಅದೆಂತ ಗೊತ್ತುಂಟಾ, ತುಳು ಚಾನಲಲ್ಲಿ ಲೈವ್ಗೆ ಬರಲಿಕ್ಕೆ ಆಗ್ತಿಲ್ಲ. ಅಲ್ಲಿ ಎಂಥದ್ದು ಒಂದು ಕಮ್ಯುನಿಟಿ ಇದು ಬಂದಿದೆ, ಅದಕ್ಕೆ ನಾನು ಬರಲಿಲ್ಲ. ನೋಡು, ಅದು ಸರಿಯಾದರೆ ಬರ್ತೇನೆ ಲೈವ್ಗೆ ತುಳುವಲ್ಲಿ. ಈಗ ಕನ್ನಡದಲ್ಲಿ ಇವತ್ತು ವ್ಲಾಗ್ ಹಾಕಲಿಲ್ಲ. ತುಳುವಲ್ಲಿ ಆದರೆ ನಾನು 2-3 ದಿವಸಕ್ಕೊಮ್ಮೆ ವ್ಲಾಗ್ ಹಾಕ್ತಾ ಇದ್ದೆ ಅಲ್ವಾ. ಕನ್ನಡದಲ್ಲಿ ನಾನು ಡೈಲಿ ವ್ಲಾಗ್ ಹಾಕ್ತಾ ಇದ್ದೆ. ಈಗ ನಿನ್ನೆ ಹಾಕಲಿಲ್ಲ ವ್ಲಾಗ್, ಇವತ್ತು ಹಾಕಲಿಲ್ಲ. ಸೊ ಹಾಗಾಗಿ ನಾನು ಲೈವಿಗೆ ಬಂದೆ. ಮತ್ತೆಂತ ಅಷ್ಟೇ. ಇವತ್ತು ಹೋಸ್ಟಿಗೆ ಹೋಗಿದ್ದೆ ಅಲ್ವಾ, ಒಂದು ಗಿಫ್ಟ್ ಸಿಕ್ಕಿದೆ, ಅದನ್ನು ನಿಮಗೆ ತೋರಿಸ್ತೇನೆ. ಮತ್ತೆ ಒಳಗೆ ಉಂಟು, ಅಮ್ಮ ಮಗುವನ್ನು ಮಲಗಿಸ್ತಿದ್ದಾರೆ. ಚೆನ್ನಾಗುಂಟು ಸಾರಿ. ಮತ್ತು ಮೊನ್ನೆ ಚುಬ್ಬಿಯಕ್ಕನ ಮೆಹಂದಿ ಹೋಸ್ಟ್ ಮಾಡಿದ್ದೆ ಅಲ್ವಾ, ಸೊ ಅದರದ್ದು ಅಲ್ಲಿ ಕೂಡ ನನಗೊಂದು ಸಾರಿ ಸಿಕ್ಕಿದೆ, ಅದನ್ನು ಕೂಡ ತೋರಿಸ್ತೇನೆ. ಅಮ್ಮ ಫ್ರೀ ಇಲ್ಲಾರಾ?
ದೆಕ್ಕಡ ಗಿಫ್ಟ್ ತಿಕ್ಕಣತ ಅವಲ ಚುಬ್ಬಿಯಕ್ಕ ಕೊನ್ನ ಸೀರೆಲ್ಲ ಕರಲೆ ಪ್ಲೀಸ್ ತರ್ತಾರೆ ಈಗ ತೋರಿಸ್ತೇನೆ ಚೆನ್ನಾಗುಂಟಾಯ್ತು ಅದು. ಮತ್ತೆಂತ ಸಾನ್ವಿ ಕವಿತಾ ಹಲೋ ಅತ್ತಿಗೆ ಎಂಚೊಲ್ಲರು ಸೂಪರ್ ಬಾಲೆ ಎಂಚೊಲ್ಲಲು ಬಾಲೆ ಅವೇ ಜೆಪ್ಪ ಒಂದುಲ್ಲೇರು ಜೆತ್ತಲ್ತೆ ಅಂತ. ಸಂಡೇ ಸ್ಪೆಷಲ್ ಅದೇ ಸ್ಪೆಷಲ್ ಇವತ್ತು ಅದೇ ನಾನು ಹೇಳಿದ್ದಲ್ಲ ಬರ್ಡೇಗೆ ಹೋಗಿದ್ದೆ ಅದೇ ಸ್ಪೆಷಲ್. ಮತ್ತೆಂತ ಬೇರೆ ಎಂತ ಇಲ್ಲ. ಇವತ್ತೊಂದು ಇನ್ಸಿಡೆಂಟ್ ಆಯಿತು. ನಾವು ಆಟೋದಲ್ಲಿ ಬರಬೇಕಾದ್ರೆ ಅವ ಮೀಟರ್ ಹಾಕಿರಲಿಲ್ಲ. ಫಸ್ಟಿಗೆ ಹೇಳಬೇಕಲ್ವಾ 3 ಜನಕ್ಕಿಂತ ಜಾಸ್ತಿ ನಾವು ಕೂರಿಸೋದಿಲ್ಲ, 3 ಜನಕ್ಕಿಂತ ಜಾಸ್ತಿ ಕೂರಿಸಿದ್ರೆ ಅದಕ್ಕೆ ಎಕ್ಸ್ಟ್ರಾ ಪೇ ಅಂತ. ಅವ ಒಟ್ರಾಸಿ ಮಾತಾಡ್ತಿದ್ದಾನೆ. ಮೀಟ್ರ್ ಹಾಕಲಿಲ್ಲ, ಅದು ಕೂಡ ತಪ್ಪೆ. ಸೊ ನಾವು ಸುಮ್ಮನೆ ಆಚೆ ಇರಲಿ ಅಂತ ಬಂದ್ವಿ. ಮತ್ತೆ ಅಮ್ಮನ ಮಂಗೆ ಮಲ್ಪೆರ ಹುಷಾರುಲ್ಲತ ಬಂದ್ರಲ್ಲ ನನ್ನ ಗಂಡ ಲೈವಿಗೆ. ನನ್ನ ಅಮ್ಮ ಇದ್ದಾರೆ, ತೋರಿಸ್ತಾರೆ. ಇಂಚಿ ಬಲೆ ಈ ಅತ್ತು ಇಂಚಿ ಬಲೆ ಲಕ್ಕಿಯಲ್ಲಿ ಪೋಲಿ 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 ಸಾರಿ ತಂದು ಇಟ್ಟಿದ್ದಾರೆ, ನಿಮಗೆ ತೋರಿಸ್ತೇನೆ ಸ್ವಲ್ಪ, ಮತ್ತೆ ತೋರಿಸ್ತೇನೆ. ಸ್ಟಕ್ ಆಗ್ತಾ ಉಂಟಾ, ನೆಟ್ವರ್ಕ್ ಇಲ್ವಾ? ಅಮ್ಮ ಹೋದ್ರು. ಅಮ್ಮ ಮಗು ವಾಪಸ್ ಎದ್ದೇಳಿದ್ಲು. ಅವಳು ನೈಟ್ ಮಲಗಿದ್ರೆ ಹಾಗೆ ಆಗಾಗ ಎದ್ದೇಳ್ತಿರ್ತಾಳೆ. ಸೊ ಹಾಗಾಗಿ ಹೋದ್ರು. ತುಂಬ ಕಮೆಂಟ್ ಬಂದಿದೆ, ಹೇಳ್ತೇನೆ. ಯಾರು ವಿನ್ಯಾಸ್ಗೆ ಹಲೋ, ಚರಣ್ ಕುಮಾರ್ ಬಾಲೆ ಚೊಲ್ಲೇರು ಬಾಲೆ ಸೂಪರ್. ಸ್ಟಕ್ ಆಗಿದಾ? ನಂಗಿಲ್ಲಿ ನೆಟ್ವರ್ಕ್ 5G ಉಂಟು, ಅನ್ಲಿಮಿಟೆಡ್. ನನಗೆ ಸ್ಟ್ರಕ್ ಆಗೋ ಚಾನ್ಸ್ ಇಲ್ಲ. ಎಸ್, ಇವತ್ತು ಅದೇ ಮೊನ್ನೆ 2 ಸಾರಿ ಸಿಕ್ಕಿದೆ ಒಟ್ಟಿಗೆ. ನಾನು ತೋರಿಸ್ತೇನೆ, ಚೆನ್ನಾಗುಂಟು ಮಾತ್ರ ಸಾರಿ. ಇಲ್ಲಿ ಎಲ್ಲ ಹೋಗ್ತಿದ್ದಾರೆ, ಇಲ್ಲಿ ತೋರಿಸ್ತೇನೆ. ನಮ್ಮದು ಮನೆ ರೋಡ್ ಸೈಡ್. ಇದು ಫಸ್ಟಿಗೆ ನಾನು ತೋರಿಸ್ತಿರೋದು ಚುಬ್ಬಿಯಕ್ಕನ ಮದ್ರೆಂಗಿಗೆ ಹೋಸ್ಟ್ ಮಾಡಿದ್ದೆ ಅಲ್ವಾ. ಸೊ ಅಲ್ಲಿ ಸಿಕ್ಕಿದ್ದು ಅದು ತುಂಬ ಒಂಥರ ಟ್ರೆಡಿಷ್ನಲ್ ಆಗಿ ಕೊಟ್ಟಿದ್ರು. ಅರಶಿನ, ಕುಂಕುಮ ಮತ್ತು ಬಳೆ, ಅಂದರೆ ಗಾಜಿನ ಬಳೆ ಮತ್ತು ಪ್ಲಸ್ ಸೀರೆ. ನೋಡಿ ಚೆನ್ನಾಗುಂಟು ಸಾರಿ. ಒಂಥರ ಲೈಟ್ ಪರ್ಪಲ್ಗೆ ಡಾರ್ಕ್ ಪರ್ಪಲ್ ಶೇಡ್ ಉಂಟು ಬಾರ್ಡರ್, ಮತ್ತು ಸಿಲ್ವರ್ ಕಲರ್ ಮಿಕ್ಸ್ ಆಗಿದೆ. ಚೆನ್ನಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಗುಂಟು ಅಂತ ಹೇಳಿ. ಫುಲ್ ತೋರಿಸ್ಬೇಕಾ ಕರೆಕ್ಟಾಗಿ? ನೋಡಿ, ನನಗೆ ತುಂಬ ಇಷ್ಟ ಆಯಿತು. ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಸೊ ಖುಷಿ ಆಯ್ತು ನನಗೆ ಮಾತ್ರ. ನಾನು ಮೊಬೈಲ್ ಅಪ್ಡೇಟ್ ಮಾಡಿದ ನಂತರ ಹ್ಯಾಂಗ್ ಆಗ್ತುಂಟು ಮಾರೆ. ಇವತ್ತು ಸಿಕ್ಕಿದ್ದೊಂದು ಸಾರಿ ಉಂಟು. ನಿಮ್ಮದು ಕಮೆಂಟ್ ಬರ್ತಾ ಇಲ್ವಾ? ಅಲ್ಲ ಸ್ಟ್ರಕ್ ಆಗಿದೆ, ಏನು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಲೈವ್ ಆಫ್ ಮಾಡಿ ಬರಬೇಕಾ ಹೇಗೆ? ಏನಾದರೂ ಸ್ಟ್ರಕ್ ಆಗಿದಾ ದಯವಿಟ್ಟು ಹೇಳಿ. ನಾನು ಮಾತಾಡ್ತಾನೇ ಇದ್ದೇನೆ ಉದ್ದಾಕೆ, ಕಮೆಂಟು ಕೂಡ ಬರ್ತಾ ಇಲ್ಲ. ಚೇತು ನಿನ್ನ ಮೊಬೈಲ್ಡವರ ಲೈವ್ದ ಪಾಡಿಗೆ, ಅವರ ಲೈವ್ ಬರೋಂದಿಜ್ಜ ನಿನ್ನ ಮೊಬೈಲ್ ಅವರ ಪಾಡಿಗೆ ಸ್ವಲ್ಪ ಬರೋಂದಿಜ್ಜಿಯಾ? ನಿಮ್ಮ ಕಮೆಂಟ್ ನನಗೆ ಬರ್ತಾ ಇಲ್ಲ ಅಲ್ಲ, ಎಂತ ಸ್ಟ್ರಕ್ ಆಗಿದೆ ಗೊತ್ತಾಗ್ತಿಲ್ಲ. ಬರ್ತನಾ ನೆಟ್ಟಿಜ್ಜಾ? ನಾನು ಲೈವ್ ಲೆಫ್ಟ್ ಆಗಿ ವಾಪಸ್ ರೀಜಾಯಿನ್ ಆಗ್ತೇನೆ. ಏನೋ ಸ್ಟ್ರಕ್ ಆಗಿದೆ.